ಮಕ್ಕಳೇ 18 ಮತ್ತು 24 ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂದ್ರೆ 18 ಮತ್ತೆ 24 ಎರಡನ್ನೂ ಭಾಗಿಸುವ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು. ಇದನ್ನ ಹೇಗ್ ಮಾಡ್ಬೇಕಪ್ಪ ಅಂದ್ರೆ 18ರ ಅಪವರ್ತನಗಳನ್ನ ಬರ್ಕೋಬೇಕು. 1 2 3 6 9 ನೆಕ್ಸ್ಟ್ ಈಗ 24ರ ಅಪವರ್ತನಗಳನ್ನ ಹೇಳಿ. 1 2 3 4 6 8 12 ಓಕೆ. ಈಗ ಎರಡರಲ್ಲೂ ಇರುವನ್ನ ನಾವು ಸಾಮಾನ್ಯ ಅಪವರ್ತನಗಳು ಅಂತ ಹೇಳ್ತೀವಿ. ಈಗ 1 2 ಇದೆ ನೋಡಿ, ಇವು 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳು. ಆನ್ಸರ್ ಬಂದು 1 2 3 6 ಒಟ್ಟು ಸಾಮಾನ್ಯ ಅಪವರ್ತನಗಳು 4. ಇದು ಆನ್ಸರ್ ಮಾತ್ರ. ಸಾಮಾನ್ಯ ಅಪವರ್ತನಗಳು ಅಂತ ಕೇಳಿದ್ರೆ 1 2 3 6 ಹೇಳ್ಬೇಕು. ಒಟ್ಟು ಎಷ್ಟು ಸಾಮಾನ್ಯ ಅಪವರ್ತನಗಳು?